ಮಂಗಳೂರಿನ ಬಾಲಕಿಯವರು ಸಾಧನೆಯನ್ನು ಮಾಡಿದ್ದಾಳೆ. ಆ ಸಾಧನೆ ವಿಷಯದಲ್ಲಿ ಹೋದರೆ ರಾಜ್ಯ ಜೂನಿಯರ್ ಮತ್ತು ಸಬ್ ಜೂನಿಯರ್ ಈಜುಕೋಟ ಮೈಸೂರಿನಲ್ಲಿ ನಡೀತಾ ಇದೆ. ಇದರಲ್ಲಿ ಮಂಗಳೂರಿನ ರಚನಾ ರಾವ್ ದಾಖಲೆಯನ್ನು ಮಾಡಿದ್ದಾಳೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಮೈಸೂರು ವಿಶ್ವವಿದ್ಯಾನಿಲಯ ಈಜುಕೊಳದಲ್ಲಿ ಗುರುವಾರ ಮಿಂಚಿನ ಸಂಚಲನ ಮೂಡಿಸಿದ್ದಾರೆ ರಚನಾ ಎಸ್ ರಾವ್. ಇವರು ರಾಷ್ಟ್ರೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ರಾಜ್ಯ ಜೂನಿಯರ್ ಮತ್ತು ಸಬ್ ಜೂನಿಯರ್ ಚಾಂಪಿಯನ್ಶಿಪ್ನ ಬಾಲಕಿಯರ 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಸ್ಪರ್ಧೆಯಲ್ಲಿ ಮಂಗಳೂರಿನ ಮಂಗಳಾ ಈಜು ಕ್ಲಬ್ನ ರಚನಾ ಅವರು 1 ನಿಮಿಷ 15.95 ಸೆಕೆಂಡುಗಳಲ್ಲಿ ಗುರಿ ತಲುಪಿದರು. ಇದು ರಾಷ್ಟ್ರೀಯ ದಾಖಲೆಯಾಗಿ ಮಾರ್ಪಟ್ಟಿದೆ. ರಚನಾ ಮಂಗಳೂರಿನ ಮಂಗಳಾ ಈಜು ಕ್ಲಬ್ನ ಸದಸ್ಯೆಯಾಗಿದ್ದಾರೆ ಮತ್ತು ಅಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಈಗಾಗಲೇ ಹಲವು ದಾಖಲೆಗಳನ್ನು ಮಾಡಿರುವ ರಚನಾ ಈಜುಕೊಳದಲ್ಲಿ ಸಾಧಕಿಯಾಗಿ ಬರೀತಾ ಇದ್ದಾರೆ. ಮತ್ತಷ್ಟು ಸಾಧನೆ ಮಾಡುವ ಮಹತ್ವಾಕಾಂಕ್ಷೆಯಿದೆ. ಇನ್ನಷ್ಟು ಅಂದರೆ ಅವರ ಸ್ಪರ್ಧೆಗಳು ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ 2 ದಿನ ಸ್ಪರ್ಧೆಗಳು ಮುಂದುವರಿತವೆ. ಈ ಸ್ಪರ್ಧೆಯಲ್ಲೂ ಕೂಡ ಅವರು ದಾಖಲೆ ಮಾಡುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಬರ್ತಾ ಇದೆ. ಮುಖ್ಯ ತರಬೇತಿದಾರಂತ ಲೋಕರಾಜ್ ವಿಟ್ಲರ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ರಚನಾ ಸಾಧನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಮೈಸೂರಿನಿಂದ. ಲೋಕರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್, ರಚನಾ ಅವರ ಸಾಧನೆ ವಿಷಯದಲ್ಲಿ ನಿನ್ನೆ ಮಾಡಿದ ಅವರ ಸಾಧನೆ ಅದು ಏನೆಲ್ಲ ಅಂತ ಸ್ವಲ್ಪ ಮಾಹಿತಿ ಕೊಡಿ. ನಿನ್ನೆ 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಇತ್ತು. ಸ್ಟೇಟ್ ಸಬ್ ಜೂನಿಯರ್ ಮೀಟ್ ಅಲ್ಲಿ ಮೈಸೂರಲ್ಲಿ ಆಗ್ತಾ ಇದೆ. ಹೌದೌದು. ನಿನ್ನೆಯ ರೇಸ್ ಅಲ್ಲಿ ಅವಳು ಲಾಸ್ಟ್ ಇಯರ್ ಜಸ್ಟ್ ರೆಕಾರ್ಡ್ ಅನ್ನ ಮಿಸ್ ಮಾಡಿಕೊಂಡಿದ್ಲು. ಲಾಸ್ಟ್ ಇಯರ್ ಅವಳು ಗ್ರೂಪ್ 2 ಅಲ್ಲಿ ಗ್ರೂಪ್ 2 ಗರ್ಲ್ಸ್ ಅಲ್ಲಿ ಬಾಟಮ್ ಲೆವೆಲ್ ಅಲ್ಲಿ ಇದ್ಲು ಅವಳು. ಆವಾಗ್ಲೂ ಕೂಡ ಗೋಲ್ಡ್ ಮೆಡಲ್ ಮಾಡಿದ್ಲು, ಬಟ್ ರೆಕಾರ್ಡ್ ಇಂದ ಸ್ವಲ್ಪ ಮಿಸ್ ಆಗಿದ್ಲು ಅವಳು. 119 ಮಾಡಿದ್ಲು, 119.85. ರೆಕಾರ್ಡ್ 119.56 ಅಲ್ಲಿ ಇತ್ತು. ಈ ಸರ್ತಿ ರೆಕಾರ್ಡ್ ಆಗ್ತದೆ ಅಂತೇಳಿ ಹೋಪ್ಸ್ ಇತ್ತು, ಆದ್ರೆ ಅವಳು ಅದಕ್ಕಿಂತಲೂ ಬೆಟರ್ ಮಾಡಿದ್ಲು. 1:15.95 ಮಾಡಿದ್ಲು. ಹೀಟ್ಸ್ ಅಲ್ಲಿ ಬೆಳಿಗ್ಗೆ ಹೀಟ್ಸ್ ಅಲ್ಲಿ 1:16.03 ಮಾಡಿದ್ಲು. ಅದು ನ್ಯಾಷನಲ್ ರೆಕಾರ್ಡ್ ಟೈಮ್. ಆಮೇಲೆ ಅದನ್ನ ಫೈನಲ್ಸ್ ಅಲ್ಲಿ ಬೆಟರ್ ಮಾಡಿ ಅವಳು 1:15.95 ಮಾಡಿದ್ಲು. ಅದು ಇಂಡಿಯನ್ ನ್ಯಾಷನಲ್ ರೆಕಾರ್ಡ್ ಟೈಮ್ ಅದು. ಹಾಗೆ ರಚನಾ ವಿಷಯಕ್ಕೆ ಬರೋದಾದ್ರೆ ಅಂದ್ರೆ ಅವಳು ರಚನಾ ಮಂಗಳೂರಿನ ಎಲ್ಲಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ಸರ್. ಅಂದ್ರೆ ಅವಳು ಮಂಗಳೂರಿನ ದೇರಬೈಲ್ ಕೊಂಚಾಡಿ ಹತ್ರ ನಾಗಕನ್ನಿಕಾ ಟೆಂಪಲ್ ಹತ್ರ ಅಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ರಾಧಾಕೃಷ್ಣ ಮತ್ತು ಸುಮಿತ್ರಾ ಅಂತ ಹೇಳುವ ಅವರ ಪೇರೆಂಟ್ ಅವರದು. ಅವರ ತಂದೆ ಕಾರ್ ಡ್ರೈವಿಂಗ್ ಮಾಡ್ತಾ ಇರುವಂತವರು ಬ್ರಾಹ್ಮಿನ್ ರಚನಾ ರಾವ್. ಆಮೇಲೆ ವಿಶೇಷವಾಗಿ ಅವಳು ರಾಮಕೃಷ್ಣ ಶಾಲೆಯ ಸ್ಟೂಡೆಂಟ್. ಅವಳು ಇವಾಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ರಾಮಕೃಷ್ಣ ಶಾಲೆಯ ಸ್ಟೂಡೆಂಟ್ ಅವಳು. ಅಲ್ಲಿಯ ಶಾಲೆಯವರು ಕೂಡ ಒಳ್ಳೆ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕಿಂತ ಮೊದಲು ಅವಳಿಗೆ ಫೀಸ್ ಅದು ಇದೆಲ್ಲ ವೇವ್ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮಂಗಳ ಕ್ಲಬ್ಬಿನ ಸ್ಟೂಡೆಂಟ್ ಅವಳು. ಸ್ಟಾರ್ಟಿಂಗ್ ಇಂದಲೂ ಕೂಡ ಮಂಗಳ ಕ್ಲಬ್ ಇಂದ ಅವಳು ಕಲ್ತದ್ದು. ರವೀಶ್ ಅವರಿಂದ ಸ್ಟಾರ್ಟಿಂಗ್ ಕಲ್ತಿದ್ಲು. ಆಮೇಲೆ ನನ್ನ ಅಂಡರ್ಗೆ ಬಂದ ನಂತರ ಅವಳು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ರೀಸೆಂಟ್ ಆಗಿ 2 ತಿಂಗಳು ಅವಳು ಸ್ಪೆಷಲ್ ಟ್ರೈನಿಂಗ್ ಗೋಸ್ಕರ ನಾವು ಬ್ಯಾಂಗ್ಳೂರಿಗೆ ಕಳಿಸಿದ್ದೆವು. ಬೆಂಗಳೂರಿನ ಜಯರಾಜ್ ಸರ್ ಅಂಡರ್ ಅಲ್ಲಿ 2 ತಿಂಗಳು ಟ್ರೈನಿಂಗ್ ಮಾಡಿದ್ಲು. ಸೊ ಟ್ರೈನಿಂಗ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾಳೆ ಈ ಸರ್. ಓಕೆ ಸರ್, ಇವತ್ತು ಅಂದ್ರೆ ರಚನಾ ಅವಳ ಸ್ಪರ್ಧೆ ನಿನ್ನೆ ಒಂದು ಮಾಡಿದ್ದು ಸಾಧನೆ ಮಾಡಿದ್ದಾಳೆ. ಮತ್ತೆ ಇವತ್ತು ಯಾವ ಸಾಧನೆ ಯಾವ ಸ್ಪರ್ಧೆಯಲ್ಲಿ ಇದ್ದಾಳೆ ಅವರು ಅಂತ? ಅವಳದು ಮೇನ್ ಇವೆಂಟ್ ಇರುವಂತದ್ದು ಬ್ರೆಸ್ಟ್ ಸ್ಟ್ರೋಕ್. ಬ್ರೆಸ್ಟ್ ಸ್ಟ್ರೋಕ್ ಅಲ್ಲಿ 3 ಇವೆಂಟ್ ಇದೆ. 50 ಬ್ರೆಸ್ಟ್ ಸ್ಟ್ರೋಕ್, 100 ಮತ್ತು 200 ಬ್ರೆಸ್ಟ್ ಸ್ಟ್ರೋಕ್. ನಿನ್ನೆ 100 ಬ್ರೆಸ್ಟ್ ಸ್ಟ್ರೋಕ್ ಆಗಿ ಹೋಯ್ತು. ಇವತ್ತು ಅವಳಿಗೆ ಒಂದು ಒಟ್ಟು 5 ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಮತ್ತೆ 50 ಫ್ರೀ ಮತ್ತು 100 ಫ್ರೀ ಅಲ್ಲಿ. ಅದು ಅವಳದು ಫೇವರೇಟ್ ಇವೆಂಟ್ ಅಲ್ಲ, ಆದ್ರೂ ಕೂಡ ಇವತ್ತು 50 ಫ್ರೀ ಅಲ್ಲಿ ಒಂದು ಮೆಡಲ್ ಆಗ್ಬಹುದು ಅಂತ ಹೇಳಿಕೊಂಡು ಹೋಪ್ಸ್ ಅಲ್ಲಿ ಇದ್ದೇವೆ ನಾವು. 50 ಫ್ರೀ ಅಲ್ಲಿ. ಸೊ ಅವರ ಜೊತೆಯಲ್ಲಿ ಮತ್ತೆ ಯಾರು ನಮ್ಮ ಮಂಗಳೂರಿನಿಂದ ಯಾರೆಲ್ಲ ಹೋಗಿದ್ದಾರೆ? ಸಾನಿಯಾ ಅಂತ ಕೂಡ ಒಬ್ರು ಇದ್ದಾರೆ ಅಂತ. ಹಾಗೆ ಸಾನಿಯಾ ಡಿ ಶೆಟ್ಟಿ ಅಂತೇಳಿ ಬಂದಿದ್ದಾಳೆ. ಅವಳು ನಿನ್ನೆ 200 ಬಟರ್ಫ್ಲೈ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಬ್ರಾನ್ಸ್ ಮೆಡಲ್ ಮಾಡಿದ್ದಾಳೆ. ಅವಳು ಆಕ್ಚುಲಿ ಆ ಗ್ರೂಪ್ ಅಲ್ಲಿ ಬಾಟಮ್ ಇದ್ದಾಳೆ ಅವಳು. ಅಂದ್ರೆ ಆ ಗ್ರೂಪ್ ಅಲ್ಲಿ ಗ್ರೂಪ್ 1 ಅಲ್ಲಿ 2001, 2002, 2003 ಬಾರ್ನ್ ಮಕ್ಕಳಿದ್ದಾರೆ. ಅದರಲ್ಲಿ ಇವಳು 2003 ಬಾರ್ನ್. ಅಂದ್ರೆ ಇವಳಿಗಿಂತ 2 ವರ್ಷ ಸೀನಿಯರ್ ಮಕ್ಕಳಿದ್ದಾರೆ. ಆದ್ರೂ ಕೂಡ ಅವಳು ಬ್ರಾನ್ಸ್ ಮೆಡಲ್ ಮಾಡಿದ್ದಾಳೆ, ಒಳ್ಳೆ ಸಾಧನೆ ಮಾಡಿದ್ದಾಳೆ. ಸೊ ಇದು ನಮಗೆ ಗೊತ್ತಿರುವ ಹಾಗೆ ರಾಜ್ಯ ಸಬ್ ಜೂನಿಯರ್ ಮತ್ತು ಈಜುಕೂಟದಲ್ಲಿ ಟೋಟಲ್ 700 ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ ಇಡೀ. ಹೌದು 500ರಿಂದ ಒಂದು 600ರವರೆಗೆ ಈ ಸತಿ ಹೈಯೆಸ್ಟ್ ಪಾರ್ಟಿಸಿಪೆಂಟ್ ಈ ಸತಿ. ಸೊ ಅದನ್ನ ಹೋಲಿಸಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತು ನಿಮ್ಮ ಮಂಗಳ ಹೌದು ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಈಗ? ನಾವು ಮಂಗಳ ಕ್ಲಬ್ ಇಂದ ನಾವು 18 ಮೆಂಬರ್ಸ್ ಭಾಗವಹಿಸ್ತಾ ಇದ್ದೇವೆ. 18 ಮಂದಿ.
18 ಮಂದಿ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸ್ತಾ ಇದ್ದೇವೆ. ಅದೇ ನಿನ್ನೆ ಒಂದು ಗೋಲ್ಡ್ ಮೆಡಲ್, ಒಂದು ಬ್ರಾನ್ಸ್ ಮೆಡಲ್ ಆಯ್ತು. ಮತ್ತೆ ಒಬ್ಳು ಫೈನಲ್ಸ್ ಗೆ ಕ್ವಾಲಿಫೈ ಆಗಿದ್ಲು, 7th ಪ್ಲೇಸ್ ಅಲ್ಲಿ ಫಿನಿಶ್ ಮಾಡಿದ್ಲು ಅವಳು. ಸೊ ಈಗ ಮಂಗಳೂರಿನ ನಿಮ್ಮ ಸದಸ್ಯರ ಬಗ್ಗೆ ಹೇಳೋದಾದ್ರೆ ಎಷ್ಟು ಮೆಡಲ್ಗಳು ಈಗ ಬಂದಿದ್ದಾವೆ ಮತ್ತೆ ಎಷ್ಟು ಮೆಡಲ್ ಬರುವ ಸಾಧ್ಯತೆ ಇದೆ ಅಂತ? ರಚನನ ಇದರಲ್ಲಿ 3 ಗೋಲ್ಡ್ ಬರುವಂತ 3 ಗೋಲ್ಡ್ ಮತ್ತೆ ಬ್ರೆಸ್ಟ್ ಸ್ಟ್ರೋಕ್ ಇದು ಫ್ರೀ ಸ್ಟೈಲ್ ಅಲ್ಲಿ ಕೂಡ 1-2 ಮೆಡಲ್ಸ್ ಬರುವ ಹೋಪ್ಸ್ ಇದೆ ರಚನಾ ರಾವ್ ಅಲ್ಲಿ. ಹಾಗೆ ಸಾನಿಯಾ ಇದರಲ್ಲಿ ಕೂಡ 3 ಮೆಡಲ್ಸ್ ಬರುವಂತ ಹೋಪ್ಸ್ ಇಟ್ಕೊಂಡಿದ್ದೇನೆ ನಾನು ಸಾನಿಯಾ ಅವರಲ್ಲಿ. ಹಾಗೆ ಸ್ಮೃತಿ ಇದ್ದಾರೆ, ಸ್ಮೃತಿ ಅವರಿಂದ ಸಹ ಒಂದೊಂದು ಮೆಡಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೆ ಈ ಸರ್ತಿ ವಿಶೇಷವಾಗಿ ನಮ್ಮಲ್ಲಿ ಎಲ್ಲ ಹೆಚ್ಚಿನವರು ಬಾಟಮ್ ಅಲ್ಲಿ ಇದ್ದಾರೆ, ಅಂದ್ರೆ ಸೀನಿಯರ್ ಅಲ್ಲ, ಆ ಗ್ರೂಪ್ ಅಲ್ಲಿ ಬಾಟಮ್ ಇದ್ದಾರೆ ಒಳ್ಳೊಳ್ಳೆ ಸ್ವಿಮ್ಮರ್ಸ್. ಅದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ನಮಗೆ. ಅಂದ್ರೆ ಇದಲ್ಲ, ಈ ಬಾಟಮ್ ಇದ್ದು ಕೂಡ ಅದರಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ, ಅದರ ಮೇಲೆ ತಗೊಳ್ತಾ ಇದ್ದಾರೆ, ಅದು ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾರೆ. ಹೌದು. ಓಕೆ ಸರ್, ಧನ್ಯವಾದ ನಿಮಗೆ ಮಾಹಿತಿ ಕೊಟ್ಟದಕ್ಕೆ. ಓಕೆ. ನಾವು ನೋಡ್ತಾ ಇದ್ದೇವೆ ರಾಷ್ಟ್ರೀಯ ಸಾಧನೆಯನ್ನು ಮಾಡಿದ ರಚನಾ ಮತ್ತು ಮಂಗಳೂರಿನ ಒಟ್ಟು 18 ಮಂಗಳಾ ಸ್ವಿಮ್ ಕ್ಲಬ್ಬಿನ 18 ಅಭ್ಯರ್ಥಿಗಳು ಈ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ರಾಜ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಒಟ್ಟು ಅಭ್ಯರ್ಥಿಗಳು 10ಕ್ಕಿಂತ ಹೆಚ್ಚು ಮೆಡಲ್ಗಳನ್ನು ಗಳಿಸುವ ಸಾಧ್ಯತೆಗಳ ಬಗ್ಗೆ ಅವರ ಕೋಚ್ ಮಾಹಿತಿ ನೀಡ್ತಾ ಇದ್ದಾರೆ, ನಮಗೆ ಅದರ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.